ಥ್ಯಾಂಕ್ ಯು ಅಣ್ಣ. ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಆಯುಧ ಪೂಜೆ ಇದ್ದು ಮೀಡಿಯಾದವರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಇವತ್ತು ರಜೆ. ಆದರೂ ನಾನು ಜಗನ್ನಾಥ್ ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಇಲ್ಲಿ ಬಂದಿದ್ದೀವಿ, ನಾವು ಒಂದ್ಸಲ ಎಲ್ಲರನ್ನ ಅಡ್ರೆಸ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದಾಗ ಅವರು ನಿಮ್ಮೆಲ್ಲರಿಗೆ ಹೇಳಿದ್ರು. ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಸಿನಿಮಾಗಳನ್ನು ನೀವೆಲ್ಲರೂ ಬೆಂಬಲಿಸ್ತಾ ಬಂದಿದ್ದೀರಿ, ಅದಕ್ಕೆ ನಾನು ಯಾವತ್ತೂ ಋಣಿ. ಒಂದು ಸಣ್ಣ ಇದು ಹರೀಶ್ ಅಣ್ಣ ಹೇಳಬೇಕಾದ್ರೆ ಮುಖೇಶ್ ಅಣ್ಣ ನಟರು ಅಂತ ಹೇಳಿದ್ರು. ಅವರು ದೈವ ನರ್ತಕರು, ದೈವಕ್ಕೆ ಸೇವೆ ಮಾಡುವಂಥವ್ರು ಅವರು. ಇವತ್ತು ಮೋಸ್ಟ್ಲಿ ಕಾಂತಾರ ಇಷ್ಟು ಪ್ರಪಂಚದಾದ್ಯಂತ ಅದ್ಭುತವಾಗಿ ಸಿನಿಮಾ ಓಡ್ತಿರೋದಕ್ಕೆ ನಾವು ನಮ್ಮ ನಾಡಿನ, ನಮ್ಮ ಮಣ್ಣಿನ ಒಂದು ಕಥೆ ಅಂತೇಳಿ ಹೇಳ್ತಾ ಇದ್ದೀವಿ. ಜೊತೆಗೆ ಇಡೀ ಸಿನಿಮಾ ಕಾಂತಾರ ದೈವಾರಾಧನೆಯನ್ನು ಇಟ್ಕೊಂಡು, ದೈವಾರಾಧನೆ ಅಂದರೆ ಏನು, ದೈವದ ಮಹತ್ವ ಏನು, ಇವೆಲ್ಲ ಇಟ್ಕೊಂಡು ನಾವು ಸಿನಿಮಾ ಹೇಳಿರೋದು. ಸೊ ಸಿನಿಮಾ ಮಾಡಬೇಕಾದ್ರೆ ನಮಗೆ ಈ ಥರ ವಿಚಾರಗಳು, ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ನಮ್ಮ ಆಚರಣೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರೋದ್ರಿಂದ ತುಂಬ ಅಥೆಂಟಿಕ್ ಆಗಿ ಎಲ್ಲೂ ಕೂಡ ಆ ನಂಬಿಕೆಗೆ, ಆ ಒಂದು ಆಚರಣೆಗೆ ಚ್ಯುತಿ ಬರದ ಹಾಗೆ ಅದನ್ನು ನಾವು ತೋರಿಸ್ಬೇಕಾಗತ್ತೆ. ಯಾಕಂದರೆ ನಾವು ಕೂಡ ದೈವಾರಾಧನೆ ಮಾಡುವಂಥ ಜನರೇ ಆಗಿರೋದ್ರಿಂದ ಹೊರಗಡೆಯವರಿಗೆ ನಾವು ದೈವದ ಕಾರ್ಮಿಕವನ್ನು, ನಮ್ಮ ದೈವದ ಈ ಆಚರಣೆ, ಅದರ ಶಕ್ತಿಯನ್ನು ಹೇಳ್ತೀವಿ ಅಂತಂದರೆ ನಾವು ಅದನ್ನು ಎಷ್ಟು ನಂಬ್ತೀವಿ ಮತ್ತು ಎಷ್ಟು ಶಿಸ್ತುಬದ್ಧವಾಗಿ ಅದರಲ್ಲಿ ನಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನನಗೆ ಇಡೀ ಸಿನಿಮಾ ಇವತ್ತು ಏನು ನೋಡ್ತಿದ್ದೀರ ನೀವು, ಕೋಲ ಅಷ್ಟು ಚೆಂದ ಬಂದಿದೆ ಅಂತ ಹೇಳ್ತಾರೆ, ಇಷ್ಟು ಅಥೆಂಟಿಕಾಗಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ, ಅದೆಲ್ಲದಕ್ಕೆ ಕಾರಣ ಮುಖೇಶ್ ಅಣ್ಣ ಅವರು. ಅವರಿಗೆ ನಮ್ಮ ಇಡೀ ತಂಡ, ಯಾಕಂದರೆ ನಮಗೆ ಅವರು ಕೂಡ ನೇಮ ಹಾಕೋರಾಗಿರೋದ್ರಿಂದಾಗಿ ನಮಗೆ ಹೇಗೆ ನಡ್ಕೊಳ್ಬೇಕು, ಆ ಸುತ್ತಮುತ್ತ ಎಷ್ಟು ಶುದ್ಧವಾಗಿರಬೇಕು, ನಾನು ಆ ಒಂದು ಪಾತ್ರಧಾರಿ ಆದಾಗ ನಾನು ಎಷ್ಟರ ಮಟ್ಟಿಗೆ ತುಂಬ ನೀಟಾಗಿ ಅದನ್ನು ನಡ್ಕೊಂಡ್ರೆ ನಾನು ಇದನ್ನು ಮಾಡಬಹುದು. ಮಾಡೋ ಸಂದರ್ಭದಲ್ಲೂ ನಮ್ಮಲ್ಲಿ ಸುಮಾರಷ್ಟು ಅನುಭವಗಳಾಗ್ತಾ ಹೋಗುತ್ತೆ. ನಿಜವಾಗ್ಲೂ ನನಗೆ ತುಂಬ ದೊಡ್ಡ ಪ್ರೊಟೆಕ್ಟೆಡ್ ಒಂದು ಫೀಲ್ ಇತ್ತು ಇಡೀ ಈ ಸಿನಿಮಾ ನಾನು ಮಾಡಬೇಕಾದ್ರೆ. ಅದಕ್ಕೆ ಕಾರಣ ಮುಖೇಶ್ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ಅಂತ ಇನ್ನೊಬ್ಬರಿದ್ದರು, ಮತ್ತು ಅವರ ಇಡೀ ತಂಡದವರು. ಪ್ರತಿ ಒಂದು ಹಂತದಲ್ಲೂ ನಾವು ಕೋಲ ಶೂಟ್ ಮಾಡಬೇಕಾದ್ರೆ ನಮ್ಮ ಜೊತೆಗೆ ನಿಂತು ಕಂಪ್ಲೀಟ್ಲಿ ಅದನ್ನು ಹೇಗೆ ನಡ್ಕೊಂಡು ಹೋಗಬೇಕು, ಹೇಗೆ ಮಾಡಬೇಕು, ಇವೆಲ್ಲವನ್ನು ತಿಳಿ ಹೇಳಿದವರು ಮುಖೇಶ್ ಅಣ್ಣ, ಪ್ರಕಾಶ್ ಅಣ್ಣ ಮತ್ತು ಇವರು ತಂಡದವರು. ಸೊ ಹಾಗಾಗಿ ಇಡೀ ತಂಡ, ಅದರ ಜೊತೆಗೆ ಇವತ್ತು ನಾನು ಮೊನ್ನೆ ಹೇಳಿದ್ದೆ, ಈ ಸಿನಿಮಾವನ್ನು ನಾನು ಇಬ್ಬರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ. ಒಂದು ದೈವ ನರ್ತಕರು ಮತ್ತು ಇವರ ಕುಟುಂಬದವರು. ಯಾಕಂದರೆ ದೈವದ ಸೇವೆ ಮಾಡ್ತಿರುವಂಥದ್ದು ತುಂಬ ವಿಶೇಷವಾದಂಥ ಒಂದು ಕಾರ್ಯ, ತುಂಬ ಪುಣ್ಯದ ಕಾರ್ಯ. ಹಾಗಾಗಿ ಈ ಸಿನಿಮಾ ಅವ್ರಿಗೆ ಅರ್ಪಣೆ ಆಗಬೇಕು. ಇನ್ನೊಂದು ನನ್ನ ಪರ್ಸ್ನಲ್ ಕಾರಣಕ್ಕಾಗಿ ಅಪ್ಪು ಸರ್ಗೂ ಕೂಡ ಇದನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಪ್ರಪಂಚದಾದ್ಯಂತ ತುಂಬ ಅತ್ಯದ್ಭುತವಾಗಿ ತಲುಪೋದಕ್ಕೆ ತುಂಬ ಮುಖ್ಯವಾದ ಕಾರಣ ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಕಿರ್ಗುಂದೂರವರು, ಚಲವೇಗೌಡರು. ಈ ಪ್ರೊಡಕ್ಷನ್ ಹೌಸ್ ಮೋಸ್ಟ್ಲಿ ನಾವು ಇಂಥದ್ದೊಂದು ಕಥೆನ ಹೇಳ್ತೀವಿ, ಜನರಿಗೆ ತಲುಪಿಸಬೇಕು, ಇದು ನಾನು ಒಂದು ಯೋಚನೆ ಬಂದಾಗ ಮೋಸ್ಟ್ಲಿ ಈ ಪ್ರೊಡಕ್ಷನ್ ಹೌಸ್ ಅಲ್ಲ ಅಂದಿದ್ರೆ ನಮಗೆ ಇಷ್ಟು ವ್ಯಾಪಕವಾಗಿ ಎಲ್ಲಿವರೆಗೆ ಅಂದರೆ ಶುಕ್ರವಾರ ರಿಲೀಸ್ ಆಗುತ್ತೆ, ಶನಿವಾರಕ್ಕೆ 100 ಶೋಸ್ಗಳು ಎಕ್ಸ್ಟ್ರಾ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇವತ್ತೊಂದು ಸಿನಿಮಾ ಓಡ್ತಿದೆ ಅಂತಂದರೆ ಒಬ್ಬ ನಿರ್ಮಾಪಕ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಹೆಚ್ಚು ಜನರಿಗೆ ತಲುಪಿಸೋಲ್ಲಿ, ಅವರಿಗೆ ಪ್ರದರ್ಶನ ಕೊಡುವಂಥ ಶೋಸ್ಗಳನ್ನ ಆರ್ಗನೈಸ್ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಪ್ರಮೋದ್ ಎಲ್ಲರೂ ಸರ್ಕಾರಿ ಎಲ್ಲ ಮಾಡಿದಾಗ ಏನೇನು ಫೇಸ್ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿರುತ್ತೆ, ನಾವು ಅದನ್ನು ಅನುಭವಕ್ಕೆ ಬಂದಿತ್ತು. ವಿಜಯ್ ಕಿರ್ಗುಂದೂರವರು ಅಥವಾ ಈ ಹೊಂಬಾಳೆ ಫಿಲ್ಮ್ಸ್ ಇವತ್ತು ಒಂದೇ ಸಲಕ್ಕೆ ಎಲ್ಲರೂ ಕೇಳಿದ್ರು, ಪ್ಯಾನ್ ಇಂಡಿಯಾ ಮಾಡಲ್ವಾ, ಪ್ಯಾನ್ ಇಂಡಿಯಾ ಮಾಡಿ ಟೀಸರ್ ರಿಲೀಸ್ ಆದಾಗ ಎಲ್ಲರೂ ಕೇಳಿದ್ರು. ಅವರಿಗೆ ತುಂಬ ಶಕ್ತರು ಆ ವಿಚಾರದಲ್ಲಿ ಅವರು. ಆದರೆ ಕನ್ನಡದಲ್ಲೇ ಪ್ರಪಂಚದಾದ್ಯಂತ ಹೋಗಬೇಕಿದು, ಎಲ್ಲ ಕಡೆ ಒಟ್ಟಿಗೆ ರಿಲೀಸ್ ಆಗಬೇಕು ಅಂತ ಒಂದು ಯೋಚನೆ ಇದ್ದಾಗ ಅದನ್ನು ಮಾಡೋದಕ್ಕೆ ಶಕ್ತವಾಗಿ ಅದನ್ನು ಅದ್ಭುತವಾಗಿ ತಲುಪಿಸ್ತಾರೆ. ಇವತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿದಿನ ಶೋಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿದ್ದವರು ಒಂದು ಮಂಗಳೂರು ಭಾಗ ಅಥವಾ ಒಂದು ಇಡೀ ಕೋಸ್ಟಲ್ ಕರ್ನಾಟಕ ಅಂತ ತೊಗೊಂಡ್ರೆ ನಮ್ಮ ಆಚರಣೆ ಇದು. ಆದರೆ ಹೊರಗಡೆಯವರು ಕೂಡ ನಾವು ಒಂದ್ಸಲ ಹೋಗಬೇಕು, ಆ ಒಂದು ನೇಮಕ್ಕೆ ಹೋಗಬೇಕು, ಆ ಪಂಜುರ್ಲಿ ದೈವದ್ದು, ಉಳಿಗ ದೈವದ್ದು ಒಂದು ಆಶೀರ್ವಾದ ತೊಗೊಳ್ಬೇಕು ಅನ್ನೋಷ್ಟು ದೈವಿಕವಾಗಿ ನಮಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಇದು ನಾವು ಮಾಡಿದ್ದಲ್ಲ, ಮೋಸ್ಟ್ಲಿ ಪಂಜುರ್ಲಿ, ಗುಳಿಗ, ಆ ದೇವರುಗಳ ಆಶೀರ್ವಾದದಿಂದನೇ ಈ ಸಿನಿಮಾ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಈ ಸಿನಿಮಾ ಆಗಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಅಷ್ಟೇ ಪೂಜನೀಯವಾಗಿ ಅದನ್ನು ತೊಗೊಂಡು ಹೋಗ್ತೀವಿ. ಇನ್ನೂ ಒಂದು ವಿಶೇಷ ಏನಂತಂದರೆ ಬೇರೆ ಭಾಷೆಗಳಿಂದ
ನಾವು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಆಗಬೇಕು ಅಂತ ಯೋಚನೆ ಮಾಡಿ ಎಲ್ಲ ಕಡೆ ಕನ್ನಡ ರಿಲೀಸ್ ಮಾಡಿದ್ವಿ. ಇನ್ನು 2 ದಿವಸದಲ್ಲಿ ತುಂಬ ಎಂಕ್ವೈರೀಸ್ ಬರ್ತಾ ಇದೆ, ತುಂಬ ಡಿಮ್ಯಾಂಡ್ ಬರ್ತಾ ಇದೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಈ ಥರ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಅಲ್ಲಿನ ಜನರಿಗೆ ಸಬ್ಟೈಟಲ್ ನೋಡೋದಕ್ಕಿಂತ ಆ ಭಾಷೆಯಲ್ಲೇ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ದಯವಿಟ್ಟು ಮಾಡಿ ಅಂತ ಅಂದ್ಕೊಂಡು ಸುಮಾರಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ಗಳು ಪ್ರೊಡಕ್ಷನ್ ಹೌಸ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೊಂದು 2 ದಿವಸದಲ್ಲಿ ಅದು ಹೇಗೆ, ಯಾವಾಗ, ಏನು ಎತ್ತ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್ ಅದನ್ನು ಅನೌನ್ಸ್ ಮಾಡ್ತಾರೆ. ಇದು ಒಂದು ಸಂತೋಷದ ಸುದ್ದಿ, ಅಷ್ಟು ಹೇಳ್ಬೋದು ನಾನು. ಆ್ಯಂಡ್ ಶೋಸ್ ಎಲ್ಲೆಲ್ಲಿ ಶೋಸ್ ಇದೆ, ನಾನು ಯಾವತ್ತೂ ಒಂದು ಸಿಂಗಲ್ ಸ್ಕ್ರೀನಲ್ಲಿ ಒಂದು ಬುಕ್ಕಿಂಗ್ ಮಾಡಿ, ನಾರ್ಮಲಿ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಳ್ತಾರೆ, ಬುಕ್ಕಿಂಗ್ ಮಾಡಿ ಅಲ್ಲಿ ಹೌಸ್ಫುಲ್ಲಾಗಿ ಟಿಕೆಟ್ ಸಿಗ್ತಿಲ್ಲ ಅಂತ ಕೇಳ್ತಿರೋದು ಎಷ್ಟೋ ವರ್ಷಗಳಾದ್ಮೇಲೆ ಈಗ. ಅದು ಕಾಂತಾರಕ್ಕೆ ನೀವು ಕೊಟ್ಟಂಥ ಪ್ರೀತಿ, ಯಾವತ್ತೂ ನಮ್ಮ ಇಡೀ ತಂಡ ಆಭಾರಿಯಾಗಿದ್ದೀವಿ. ಧನ್ಯವಾದ. ಎಲ್ಲರೂ ಮಾತಾಡಾದ್ಮೇಲೆ ಬೇರೆ ಪ್ರಶ್ನೆಗಳಿದ್ದರೆ ನಾವು ಮುಂದುವರ್ಸೋಣ.